ಪ್ರವಾಸಕ್ಕೆ ಅಂತ ಉಡುಪಿಗೆ ಬಂದವರು ಮಲ್ಪೆ ಬೀಚ್ಗೆ ಹೋಗ್ತಾರೆ. ಅಷ್ಟು ಫೇಮಸ್ ಉಡುಪಿಯ ಮಲ್ಪೆ ಬೀಚ್ ನಿರ್ವಹಣೆಗೆ ಅಭಿವೃದ್ಧಿ ಸಮಿತಿ ಕೂಡ ಇದೆ. ಆದರೆ ಈಗ ಅಭಿವೃದ್ಧಿ ಸಮಿತಿಯ ವಿರುದ್ಧ ನಿಯಮ ಉಲ್ಲಂಘನೆಯ ಆರೋಪ ಕೇಳಿ ಬಂದಿದೆ. ಬೀಚ್ನ ಅವ್ಯವಸ್ಥೆ ಆಗರವಾಗಿದೆ. ಹೀಗಾಗಿ ಸಮಿತಿ ಸರಿಪಡಿಸಿ ಮಲ್ಪೆ ಬೀಚ್ ಅಭಿವೃದ್ಧಿ ಪಡಿಸಿ ಅನ್ನುವ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಉಡುಪಿ ಪ್ರವಾಸಿಗರ ಮೆಚ್ಚಿನ ತಾಣ. ಬೇಸಿಗೆ ಬಂತು ಅಂದ್ರೆ ರಾಜ್ಯದ ಪ್ರವಾಸಿಗರಿಗೆ ಮೊದಲು ನೆನಪಾಗೋದೆ ಕಡಲ ತಡಿ ಉಡುಪಿ ಜಿಲ್ಲೆ. ಪ್ರವಾಸಕ್ಕೆ ಅಂತ ಇಲ್ಲಿ ಬಂದವರು ಮಲ್ಪೆ ಬೀಚ್ಗೆ ಹೋಗದೇ ಇರೋಲ್ಲ. ಅಷ್ಟು ಫೇಮಸ್ ಕೃಷ್ಣನಗರಿಯ ಮಲ್ಪೆ ಬೀಚ್. ಮಲ್ಪೆ ಬೀಚ್ ಅಭಿವೃದ್ಧಿಗೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಇದೆ. ಇದೇ ಸಮಿತಿ ಅಭಿವೃದ್ಧಿ ಆರೋಪಗಳ ಸರಮಾಲೆಯನ್ನೇ ಎದುರಿಸ್ತಾ ಇದೆ. ಟೆಂಡರ್ ತೆಗೆದುಕೊಂಡವರು ಸೂಕ್ತ ರೀತಿಯಲ್ಲಿ ಬೀಚ್ ನಿರ್ವಹಣೆ ಮಾಡ್ತಾ ಇಲ್ಲ. ಕಡಲ ತೀರದಲ್ಲಿ ಕಟ್ಟಡ ನಿರ್ಮಾಣ ಆಗಬಾರದು ಅಂತ ಸಿಆರ್ಝೆಡ್ ನಿಯಮ ಇದ್ರೂ ಅದನ್ನ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಆಗಿದೆ. ಬೀಚ್ನಲ್ಲಿ ಅಪಾಯದ ಬಗ್ಗೆ ಫಲಕಗಳು ದೊಡ್ಡದಾಗಿ ಕಾಣಿಸ್ತಿಲ್ಲ. ಸಮುದ್ರದಲ್ಲಿ ಎಲ್ಲಿಯವರೆಗೆ ಹೋಗಬಹುದು ಅಂತ ಸೂಚನಾ ಫಲಕ ಇಲ್ವೇ ಇಲ್ಲ. ದುರಂತ ನಡೆದ್ರೆ ರಕ್ಷಿಸಲು ರೋಪ್, ಸಣ್ಣ ಬೋಟ್, ಆಂಬ್ಯುಲೆನ್ಸ್ ಸೌಲಭ್ಯ ಕೂಡ ಇಲ್ಲ. ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಲು 2 ಹೋಮ್ ಗಾರ್ಡ್ಗಳು ಇದ್ದಾರೆ. 2 ಹೋಮ್ ಗಾರ್ಡ್ ಸಾವಿರಾರು ಪ್ರವಾಸಿಗರನ್ನ ನಿಯಂತ್ರಣ ಮಾಡೋದು, ಅದರಲ್ಲೂ ಮಹಿಳಾ ಹೋಮ್ ಗಾರ್ಡ್ಗಳು ಸಮುದ್ರಕ್ಕಿಳಿದು ರಕ್ಷಣೆ ಮಾಡೋಕ್ಕಾಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಹೀಗಾಗಿ ಅಭಿವೃದ್ಧಿ ಸಮಿತಿ ರದ್ದುಪಡಿಸಿ ಎನ್ನುವ ಒತ್ತಾಯ ಜೋರಾಗಿದೆ. ಮಲ್ಪೆ ಅಭಿವೃದ್ಧಿ ಸಮಿತಿ ಅಂತೇಳಿ ಒಂದು ಅಭಿವೃದ್ಧಿ ಸಮಿತಿ ಅಂತೇಳಿ ಮಾಡಿಕೊಂಡು ಅದರಲ್ಲಿ ಒಬ್ಬರು ಸುದೇಶ್ ಶೆಟ್ಟಿ ಅಂತೇಳಿ ಅವರಿಗೆ ನಗರಸಭೆಯಿಂದ ಟೆಂಡರ್ ಮಾಡುವ ಮುಖಾಂತರ ಅವರಿಗೆ ಅದನ್ನು ಅಭಿವೃದ್ಧಿ ಮಾಡಬೇಕು ಎಂಬ ದೃಷ್ಟಿಯಿಂದ ಅವರಿಗೆ ಟೆಂಡರ್ ಆಗಿದೆ. ಟೆಂಡರ್ ಆಗುವಾಗ ಅದರಲ್ಲಿ ಬಹಳಷ್ಟು ಶೆಡ್ಯೂಲ್ ಕಂಡೀಷನ್ಸ್ ಎಲ್ಲ ಹಾಕಿರ್ತಾರೆ ಅಧಿಕಾರಿಗಳು. 61 ಕಂಡೀಷನ್ಸ್ ಎಲ್ಲ ಇದೆ. ಅದರಲ್ಲಿ ಮಳೆಗಾಲ ಬಂದಾಗ ಏನು ಅಲ್ಲಿ ಯಾರಿಗೆ ನೀರಿಗೆ ಹೋದಾಗ ಅವರಿಗೆ ತೊಂದರೆ ಆಗಬಾರ್ದಂತ ಕೋಸ್ಟಲ್ ಗಾರ್ಡ್ ಇಡಬೇಕು. ಮತ್ತು ಬೇರೆ ಜಸ್ಕಿ ಇಡಬೇಕು. ಏನಾದರೂ ತೊಂದರೆ ಆದಾಗ ಯಾರೆಲ್ಲ ಅವರು ಅಲ್ಲಿ ಸೆಕ್ಯೂರಿಟಿ ಇದು ನೋಡ್ಕೊಳ್ದೆ ಅವರ ಹೆಸರು, ಅವರ ಟೆಲಿಫೋನ್ ನಂಬರು, CC ಕ್ಯಾಮರಾ, ಅನೇಕ ಕಂಡೀಷನ್ಗಳನ್ನು ಹಾಕಿರ್ತಾರೆ. ಅದು ಯಾವುದೂ ಕೂಡ ಕಾನೂನನ್ನು ಪಾಲನೆ ಮಾಡದೆ ಅವರಿಗೆ ಬೇಕಾದ ಅವರ ಇಚ್ಛಾ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನು ಮೊನ್ನೆ ನಾನು ನಗರಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಭಾಳಷ್ಟು ಪ್ರಶ್ನೆ ಕೇಳಿದಾಗ ಅವರು ಯಾವುದೇ ಈ ಕಾನೂನನ್ನು ಪಾಲನೆ ಮಾಡದೆ ಅವರ ಇಚ್ಛಾ ಪ್ರಕಾರ ಮಾಡ್ಕೊಂಡು ಹೋಗೋದು ನಾವು ನೋಡಿದ್ದೇವೆ. ಇನ್ನು ಇದೇ ವಿಚಾರ ಉಡುಪಿ ನಗರಸಭೆಯಲ್ಲಿ ಪ್ರತಿಪಕ್ಷಗಳು ಗದ್ದಲ ನಡೆಸಿ ಸಮಿತಿ ಸರಿಪಡಿಸಲು ಆಗ್ರಹಿಸಿದೆ. ಸಮಿತಿ ರದ್ದುಗೊಳಿಸುವಂತೆ ಪಟ್ಟು ಹಿಡಿದಿದೆ. ಹೀಗಾಗಿ ನಗರಸಭೆಯಲ್ಲಿ ಅಭಿವೃದ್ಧಿ ಸಮಿತಿ ರದ್ದುಪಡಿಸಿ ನಗರಸಭೆಯಿಂದ ನಿರ್ವಹಿಸುವ ಬಗ್ಗೆ ಜಿಲ್ಲಾಧಿಕಾರಿಗೆ ಮಾಹಿತಿಯನ್ನ ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಒಟ್ನಲ್ಲಿ ಇನ್ನೇನು ಮಳೆ ಕಡಿಮೆ ಆಗ್ತಾ ಇದ್ದಂಗೆ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಆಗಮಿಸುತ್ತಾರೆ. ಹೀಗಾಗಿ ಬೀಚ್ ಅಭಿವೃದ್ಧಿಯ ಪ್ರವಾಸಿಗರು ಹಾಗೂ ಸ್ಥಳೀಯ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಶೀಘ್ರವಾಗಿ ಇತ್ತ ಗಮನ ಹರಿಸಿ ಸಮಸ್ಯೆ ಬಗ್ಗೆ ಗಮನ ಕೊಡುವ ಅಗತ್ಯ ಹೆಚ್ಚಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಡ್ಲ ನ್ಯೂಸ್, ಉಡುಪಿ.